ಹಾಯ್ ನಮಸ್ಕಾರ, ಹೇಗಿದ್ದೀರಾ ಎಲ್ಲ? ನಾನು ನಿಮಗೆ ಇವತ್ತೊಂದು ಬರ್ಡೇ ಪಾರ್ಟಿ ತೋರಿಸ್ತಾ ಇದ್ದೀನಿ. ನಮ್ಮ ಪಕ್ಕದ ಮನೆಯವರೇ, ನಮ್ಮ ರಿಲೇಷನ್ ಕೂಡ. ಪ್ರಣೀತ್ ಅಂತ ಒಂದು ಬರ್ಡೇ ಇತ್ತು, ಅದು ವೀಡಿಯೋಸ್ ಎಲ್ಲ ತೆಗೆದಿದ್ದೀನಿ. ನಾನು ಅವನ ಜೂನಿಯರ್ ಸಿದ್ಧಾರ್ಥ ಅಂತ ಕರೆಯೋದು. ಹೈಟ್ ಎಲ್ಲ ಆಗೇ ಇದ್ದಾನೆ, ಅದಕ್ಕೆ ಜೂನಿಯರ್ ಸಿದ್ಧಾರ್ಥ ಅಂತ ಹೇಳೋದು. ಸಿಂಪಲ್ಲಾಗಿ ಪಾರ್ಟಿ ಮಾಡಿದ್ವಿ, ಒಂದು 50 ಜನ ಇದ್ದರು ಅಷ್ಟೇ. ನಾವೇ ಎಲ್ಲ ರೆಡಿ ಮಾಡಿದ್ದು, ಮಕ್ಕಳೆಲ್ಲ ಪ್ರಿಪ್ರೇಷನ್ ಮಾಡಿದರು ಬರ್ಡೇ ಪಾರ್ಟಿದು, ಬೆಲೂನ್ಸ್ ಎಲ್ಲ. ಸೊ ನೋಡ್ಕೊಂಡು ಬನ್ನಿ. ಹಾಗೆ ಸಣ್ಣ ರೆಸಿಪಿನೂ ಹಾಕಿದ್ದೀನಿ, ದಿಢೀರಾಗಿ ಹೇಗೆ ದೋಸೆ ಮಾಡೋದು ಅಂತ. ಇದು ಬ್ಯಾಚುಲರ್ ಇರೋರಿಗೂ ಆಗುತ್ತೆ ದೋಸೆ. ಮನೇಲಿ ಅಮ್ಮ ಇಲ್ಲದಾಗ ಹೆಣ್ಮಕ್ಳಿಗೂ ಮಾಡ್ಕೊಳ್ಬೋದು. ಸಣ್ಣದಾಗಿ ಅವಲಕ್ಕಿ, ಕಾಯಿ ತುರಿ, ಅಕ್ಕಿ, ಉಪ್ಪು ಹಾಕಿ ಯಾವ ಥರ ದೋಸೆ ಮಾಡೋದು ಅಂತ ಪ್ಲೀಸ್ ಎಲ್ಲ ನೋಡ್ಕೊಂಡು ಬನ್ನಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಬೇಕು. ಸೊ ಪ್ಲೀಸ್ ನೋಡ್ಕೊಂಡು ಬರೋಣ ಬನ್ನಿ. Oh, happy birthday! And the celebration pura. Anda. Ande. Ne birthday bro imbe. Hi. Hi. Alle bukka. YouTube channel. Kule. Dai, nikku ule chilka ಮಾಡಿ ಕುಳಿಗೆ. ಲೈಟಿಂಗ್ ದಪ್ಪುನಗ ಲೈಟಿಂಗ್ ನಿಕ್ಲಾ. ಲೈಟಿಂಗ್ ಪಡ್ ಗೊತ್ತು ನಿಪ್ಪಡ್. Kule. ಮುಳ ಹಾಕಿ ಬರ್ತಿ. Kule. ಸುಮಾರು ಬಾಲು. ಮಂಜಿ ಬಾಲು ಪುಡ ಪಡ. ವರ್ಚಿ. ನಾನು ನೆರ್ಪೇರು. ಅಂದ. ಹೇ ಮಜ್ಜಿ. ಬಾರ್ ಸೋಕಾತ್. Thank you. Credit goes to Jeetu. Thank you. ಅಂತ ಕೊಡ್ತೇನೆ.
ಬರ್ಡೇ ಪಾರ್ಟಿ ನೋಡಿದ್ರಲ್ಲ, ಇವಾಗ ಸಿಂಪಲ್ಲಾಗಿ ದೋಸೆ ರೆಸಿಪಿ ನೋಡ್ಕೊಂಬರೋಣ. ಇದು ತುಂಬ ಸಿಂಪಲ್ಲು, ಯಾರಿಗೆ ಬೇಕಾದರೂ ಮಾಡ್ಬೋದು. ಮನೆಯಲ್ಲಿ ಅಮ್ಮ ಇಲ್ಲದಾಗ ಮಕ್ಕಳಿಗೂ ಹೆಣ್ಮಕ್ಳಿಗೂ ಮಾಡ್ಕೊಬೋದು, ಕಾಲೇಜಿಗೆ ಹೋಗುವಾಗ ಹೇಗೂ ಮಾಡ್ಕೊಬೋದು. ಸ್ವಲ್ಪ ಕಾಯಿ ತುರಿಬೇಕಷ್ಟೇ, ತುಂಬ ಏನು ಕೆಲಸ ಇಲ್ಲ. ತುಂಬ ಸಿಂಪಲ್ಲಾಗಿದೆ. ನಾನು ಯಾಕೆ ಯಾವಾಗಲೂ ಸಿಂಪಲ್ ರೆಸಿಪಿ ಹಾಕ್ತೀನಿ ಅಂದರೆ, ಸಿಂಪಲಾಗಿ ಜೀವನ ನಡೆಸೋರು ಇರ್ತಾರಲ್ಲ ಅವರಿಗೋಸ್ಕರ. ನಮ್ಮದು ಅಷ್ಟೇ ಸಿಂಪಲ್ ಲೈಫು. ನಾನು ಎಬೌಟಲ್ಲಿ ನೀವು ನೋಡಿರ್ಬೋದು, ಸಿಂಪಲ್ ಲೈಫ್ ಆಫ್ ವಿಲೇಜ್ ಅಂತ ಹಾಕಿದ್ದೀನಿ. ಸೊ ಅದಕ್ಕೋಸ್ಕರ ಸಿಂಪಲ್ ರೆಸಿಪೀಸ್ನೇ ಹಾಕ್ತಿಟ್ಟಿಗೆ 3 ಕಪ್ ಅಕ್ಕಿ, 1 ಕಪ್ ಕಾಯಿ ತುರಿ, 1 ಕಪ್ ಅವಲಕ್ಕಿ, ಉಪ್ಪು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಕಾವಲಿಗೆ ಎಣ್ಣೆ ಹಾಕಿ ಬಿಸಿ ಮಾಡಾದಮೇಲೆ ಗ್ರೈಂಡ್ ಮಾಡ್ಕೊಂಡಿರೋ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿ. ತುಂಬ ತೆಳು ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಅದನ್ನ 2 ಸೌಟು ಹಾಕ್ಕೊಳ್ಳಿ ಕಾವಲಿಗೆ ಹಾಕ್ಕೊಂಡು ಸ್ವಲ್ಪ ಅಲ್ಲೇ ಸೌಟಲ್ಲಿ ಹರಡಿ. ಸ್ವಲ್ಪ ಹಾಕುವಾಗ ಮೀಡಿಯಮ್ ಫ್ಲೇಮಲ್ಲಿರಲಿ. ಮೀಡಿಯಮ್ ಫ್ಲೇಮಲ್ಲಿ 1 ನಿಮಿಷ ಬೇಯಿಸ್ಕೊಳ್ಳಿ. ಆಮೇಲೆ ಸಿಮ್ಮಲ್ಲಿಟ್ಟು ಮತ್ತೊಂದು ನಿಮಿಷ ಬೇಯಿಸ್ಕೊಳ್ಳಿ. 2 ನಿಮಿಷ ಬೇಕಾಗತ್ತೆ, ಚೆನ್ನಾಗಿ ಬೇಯಬೇಕಲ್ವ. ಹಾಗಾಗಿ ಮೇಲ್ಗಡೆ ನೀವು ತುಪ್ಪ ಬೇಕಾದರೂ ಹಾಕ್ಕೊಬೋದು, ಎಣ್ಣೆ ಬೇಕಾದರೂ ಹಾಕ್ಕೊಬೋದು, ನಿಮ್ಮ ಚಾಯ್ಸು. ತುಪ್ಪ ಹಾಕ್ಕೊಂಡ್ರು ಟೇಸ್ಟಿಯಾಗಿರುತ್ತೆ. ಇದು ಬಿಸಿಯಾಗಿರುವಾಗಲೂ ಟೇಸ್ಟಿಯಾಗಿರುತ್ತೆ, ಆರಿದ ಮೇಲೂ ಟೇಸ್ಟಿಯಾಗಿರುತ್ತೆ. ಆ ಥರ ಒಂದು ಸಲ ತೆಗೆದು ನೋಡಿ, ಬರಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ, ಆಮೇಲೆ ಚೆನ್ನಾಗಿ ಹೇಳುತ್ತೆ. ಫಸ್ಟಿಗೆ ತೆಗಿಯೋಕೆ ಹೋದರೆ ಹೇಳಲ್ಲ, ನಾನು ತೋರಿಸ್ನಲ್ಲ ಅದಕ್ಕೆ ತೋರಿಸಿದ್ದು. ಚೆನ್ನಾಗಿ ಬಂದಮೇಲೆ ಈ ಥರ ಚೆನ್ನಾಗಿ ಹೇಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಸಾಫ್ಟಾಗೂ ಇರುತ್ತೆ. ಇದಕ್ಕೆ ಚಟ್ನಿ ಬೇಕು ಅಂತಲೂ ಇಲ್ಲ, ಕಾಯಿ ತುರಿ ಹಾಕಿದ್ದೀವಲ್ಲ ಹಾಗಾಗಿ ಟೇಸ್ಟಾಗಿರುತ್ತೆ. 2 ಕೆಲಸ ಏನಿರಲ್ಲ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಣ್ಣೆನೂ ಹಾಕ್ಕೊಂಡಿರ್ತೀವಲ್ಲ ಹಾಗಾಗಿ ಟೇಸ್ಟಿಯಾಗಿರುತ್ತೆ. ತುಪ್ಪನೂ ಹಾಕ್ಕೊಬೋದು, ಮಕ್ಕಳಿಗೆ ತುಪ್ಪ ಹಾಕಿದರೆ ಚೆನ್ನಾಗಾಗತ್ತೆ. ಈ ಥರ ಎಣ್ಣೆನ ಚೆನ್ನಾಗಿ ಹಂಚ್ಕೊಳ್ಳಿ. ಹಿಟ್ಟು ಹಾಕ್ಕೊಳ್ಳುವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ನೆನಪಲ್ಲಿ ಇಟ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ 1 ನಿಮಿಷ ಆದಮೇಲೆ ಸಿಮ್ಮಲ್ಲಿಟ್ಟು 1 ನಿಮಿಷ ಬೇಯಿಸ್ಕೊಳ್ಳಿ, ಆವಾಗ ಚೆನ್ನಾಗಿ ಬೆಂದಿರುತ್ತೆ. ಆಮೇಲೆ ತಕ್ಷಣ ಹೇಳುತ್ತೆ, ಅಡಿ ಹಿಡ್ಕೊಳ್ಳಲ್ಲ, ಚೆನ್ನಾಗಿ ಹೇಳುತ್ತೆ. ನೋಡಿ ಈ ಥರ ಸೈಡಿಂದ ನಿಧಾನಕ್ಕೆ ತೆಕ್ಕೊಳ್ಳಿ. ಮಕ್ಕಳಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಇದು. ಅರ್ಜೆಂಟ್ಗೆ ದಿಢೀರಾಗಿ ಮಾಡ್ಕೊಬೋದು. ಕಾಯಿ ತುರಿ, ಅವಲಕ್ಕಿ, ಉಪ್ಪು ಇಷ್ಟೇ 3 ಮತ್ತು ಅಕ್ಕಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿದ್ಮೇಲೆ ನನಗೆ ಹೇಳಿ. ತುಂಬ ಸಾಫ್ಟಾಗೂ ಇರುತ್ತೆ, ನೋಡಿ ಇಷ್ಟು ಸಾಫ್ಟಾಗಿರುತ್ತೆ, ಇಷ್ಟು ಚೆನ್ನಾಗಿ ಬರುತ್ತೆ. ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಗೊತ್ತಾಗಲಿಲ್ಲ ಅಂದರೆ ಕೇಳಿ ನನ್ನ ಹತ್ರ, ಏನಾದರೂ ಡೌಟ್ ಇದ್ದರೆ. ಓಕೆನಾ ಫ್ರೆಂಡ್ಸ್, ಸಿಂಪಲ್ಲಾಗಿರೋ ದೋಸೆ ನೋಡಿದ್ರಲ್ಲ, ನೀವು ಒಂದು ಸಲ ಮಾಡಿ, ಚೆನ್ನಾಗಿರುತ್ತೆ. ತಣ್ಣಗಾದ್ಮೇಲೂ ತಿನ್ಬೋದು. ಓಕೆ, ಇನ್ನೊಂದು ರೆಸಿಪಿಯೊಂದಿಗೆ ಇನ್ನೊಂದು ಸಲ ಸಿಗೋಣ. ಥ್ಯಾಂಕ್ ಯು.